ಮಂಗಳೂರಿನ ರಂಗಸ್ಪಂದನ ನೇತೃತ್ವದಲ್ಲಿ ಬೈಕಾಡಿ ಪ್ರತಿಷ್ಠಾನ ಮಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಭಾಗಿತ್ವದಲ್ಲಿ ಉರ್ವಶಿ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಸಾಂಸ್ಕೃತಿಕ ರಂಗಚಿತ್ತಾರದ ಚಿತ್ತಾರ ವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನ ಸಭಾಂಗಣದಲ್ಲಿ ಸಾಂಸ್ಕೃತಿಕ ರಂಗಚಿತ್ತಾರದ ಚಿತ್ತಾರ ವಂದನೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತ್ತು. ಇನ್ನು ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕಿ ಚಿಂತಕಿ ಕೆಎಂ ರೋಹಿಣಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಾಂಸ್ಕೃತಿಕ ರಂಗಚಿತ್ತಾರದ ಮೂಲಕ ಮನ ಬೆಳಗಲು ಸಾಧ್ಯ. ಬೈಕಾಡಿ ಜನಾರ್ದನ ಆಚಾರ್ ಅವರು ಸರ್ವಕಲಾ ಸಂಪನ್ನರಾಗಿ ಬಾಳಿದವರು. ಸದಾ ಸಾಹಿತ್ಯ ಸಹಿತ ನಾನಾ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡ ಅವರು ಅಪರೂಪದ ಮಹಾನ್ ಚೇತನ ಎಂದು ಹೇಳಿದರು. ಓರ್ವ ಸಜ್ಜನ, ಪ್ರಾಮಾಣಿಕ ವ್ಯಕ್ತಿ, ಸರಳ ಸ್ವಭಾವದವರು. ಸುಮಾರು 35 ವರ್ಷಗಳ ಹಿಂದೆ ರತ್ನಕ್ಕನ ಪರಿಚಯವಾಗುವ ಮೂಲಕ ಬೈಕಾಡಿ ಕುಟುಂಬದವರ ಪರಿಚಯ ಆಯಿತು. ಪರಿಚಯವು ಆತ್ಮೀಯತೆಗೆ ತಿರುಗಿ ನಾವು 2 ಕುಟುಂಬಗಳು ಕೂಡ ಒಂದೇ ಮನೆಯವರ ಹಾಗೆ ಇದ್ದೆವು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗೋದು ಬರೋದು ಈ ರೀತಿಯ ಒಡನಾಟದಲ್ಲಿರುವ ನಾವು, ನನಗಂತೂ ಕಂಡದ್ದು ಅವರ ಒಂದು ಪ್ರೀತಿ, ವಿನಯಶೀಲತೆ, ಒಂದು ಗೌರವ, ಅವರಲ್ಲಿ ಇರುವಂತಹ ಸಂಸ್ಕಾರ. ಅವರು ತನ್ನ 2 ಮಕ್ಕಳಿಗೆ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಅವರ ಮಕ್ಕಳು ಮುಂದೆ ಬರುವ ಹಾಗೆ ಪ್ರೇರೇಪಿಸಿದವರು. ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸಮಿತಿ ಅಧ್ಯಕ್ಷ ಕೆಪಿ ಮಂಜುನಾಥ್ ಸಾಕರ್ ಅವರು ಮಾತನಾಡಿ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೈಕಾಡಿ ಜನಾರ್ದನ ಆಚಾರ್ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ನನಗೆ ಜನಾರ್ದನ ಬೈಕಾಡಿಯವರು ಒಡನಾಡಿ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಅವರ ಸ್ನೇಹಿತರೊಂದಿಗೆ ನಾನು ಆಗಾಗ ಅವರನ್ನು ಭೇಟಿಯಾಗ್ತಾ ಇದ್ದೆ. ಅವರ ಸಂಬಂಧಿಕರ ಮನೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿದ್ದರಿಂದ ಸಾಕಷ್ಟು ಸಾರಿ ಭೇಟಿಯಾಗ್ತಾ ಇದ್ದೆವು. ಅವರು ಒಬ್ಬ ಸೌಜನ್ಯ ಮೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರಿಗೆ ಪರಿಪೂರ್ಣ ವ್ಯಕ್ತಿಯಲ್ಲಿ ಇರಬೇಕಾದ ಗುಣಾಂಶಗಳು ಎಲ್ಲವೂ ಇದ್ದವು. ಅವರು ಓರ್ವ ಪರಿಪೂರ್ಣ ವ್ಯಕ್ತಿಯಾಗಿದ್ದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಥ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರನ್ನು ಸ್ಮರಿಸುವ ಈ ಕಾರ್ಯಕ್ರಮ ಇಷ್ಟು ಬೇಗ ಬರಬಾರದಿತ್ತು. ನಿಜಕ್ಕೊಂದು ದುರದೃಷ್ಟಕರ. ಬೆಸೆಂಟ್ ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ಮಾತನಾಡಿ, ಬೈಕಾಡಿ ಜನಾರ್ದನ ಆಚಾರ್ ಅವರಿಗೆ ಯಾವುದೇ ಕ್ಷೇತ್ರದ ಬಗ್ಗೆ ಅಪಾರ ಜ್ಞಾನ ಇತ್ತು. ಮುಂದಿನ ಜನಾಂಗಕ್ಕೆ ಅವರ ವ್ಯಕ್ತಿತ್ವ ತಲುಪಿಸುವ ಕೆಲಸವನ್ನ ಬೈಕಾಡಿ ಪ್ರತಿಷ್ಠಾನ ಮಾಡುತ್ತಿದೆ ಎಂದವರು ಹೇಳಿದರು. ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ಮಾಡಬೇಕಾದಂತಹ ಕೆಲಸವನ್ನೆಲ್ಲ ಮಾಡಿದರು. ಶಿಕ್ಷಕರು ಅದೆಷ್ಟೋ ಇದ್ದಾರೆ, ನಮ್ಮಲ್ಲಿ ಎಷ್ಟು ಜನರು ಶಿಕ್ಷಕರಿದ್ದಾರೆ. ಆದರೆ ಎಷ್ಟು ಮಂದಿ ಅವರ ಹಾಗೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟವರಿದ್ದಾರೆ. ಯಾವ ಕ್ಷೇತ್ರವೂ ಕೂಡ ಅವರು ಮುಟ್ಟದ್ದು ಇಲ್ಲ ಎಂದು ಹೇಳಿಕೊಳ್ಬೋದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಬೈಕಾಡಿ ಸರ್ ಮುಟ್ಟದಂತಹ ಕ್ಷೇತ್ರವೇ ಇಲ್ಲ. ನಾನವರನ್ನು ಕಂಡುಕೊಂಡದ್ದು, ನಿಜವಾಗಿ ಅವರನ್ನು ಕಂಡದ್ದು ಯಾವಾಗ ಎಂದು ಹೇಳಿದರೆ, ಸುಮಾರು 1990-91 ಕಾಲಘಟ್ಟ. ನನ್ನ ಮಗಳು 5ನೇ ತರಗತಿಗೆ ಕೆನರಾ ಶಾಲೆಗೆ ಸೇರಿದಂತಹ ಕಾಲಘಟ್ಟ. ರಂಗಸ್ಪಂದನ ಸಂಚಾಲಕ ಬಿಜಿ ಪಾಲ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಜನಾರ್ದನ್ ಆಚಾರ್ ಮಾಸ್ಟರ್ ಬೈಕಾಡಿ ಅವರು ಏನು ತನ್ನ ಬದುಕಿನಲ್ಲಿ ಸಿದ್ಧಾಂತಗಳನ್ನು ಕಟ್ಟಿ ಹಾಕಿಕೊಂಡು ನೆನೆಸಿಕೊಂಡು ಅವರ ಬದುಕನ್ನು ಕಟ್ಟಿದ್ದಾರೆ, ಇನ್ನೊಬ್ಬರಿಗೆ ಆದರ್ಶರಾಗಿ ಇದ್ದರು. ಅದೇ ಸಿದ್ಧಾಂತದ ಮೇಲೆ ಕಾರ್ಯಕ್ರಮಕ್ಕೆ ಏನು ಹೆಸರು ಇಡು ಅಂತ ಹೇಳುವಾಗ ಸಂಸ್ಕೃತಿ ಸಂಸ್ಕಾರ ಅಂತ, ಅವರೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಒಬ್ಬ ಶಿಕ್ಷಕನಾಗಿ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ಅದೇ ಅವರ ಆ ಚಿಂತನೆಗಳನ್ನು, ಪರಿಕಲ್ಪನೆಗಳನ್ನು ಇವತ್ತು ಬೈಕಾಡಿ ಪ್ರತಿಷ್ಠಾನ ಇಲ್ಲಿ ಹಮ್ಮಿಕೊಂಡಿದೆ. ಬಹುಶಃ ಹೆಣ್ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಇದ್ದ ಬೈಕಾಡಿ ಮಾಸ್ಟರ್ ಕಾರ್ಯಕ್ರಮಕ್ಕೆ ಇವತ್ತು ಗೌರವಾನ್ವಿತ ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿ ಸಂಸ್ಕೃತಿ ಸಂಸ್ಕಾರ ಮಕ್ಕಳಿಗೆ ಶಾಲೆಗಳಲ್ಲಿ ಸಂಪನ್ಮೂಲ ಬೇರೆ ಬೇರೆ ಕಡೆಯಲ್ಲಿ ಮಾಡಿದರೆ ಇಡೀ ಕುಟುಂಬವೇ ಅವರು ಡೆಡಿಕೇಟ್ ಮಾಡಿದೆ.
ಈ ವೇಳೆ ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷೆ ರತ್ನಾವತಿ ಜೆ ಬೈಕಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಹಿಳಾ ಕುಣಿತ ಭಜನೆ, ಶೋಭಾನೆ ಹಾಡು, ಭಾವಗೀತೆ, ರಂಗ ಸುದರ್ಶನ, ಸಸೀತ್ಲು ವತಿಯಿಂದ ಅಮರ ಸಿರಿಕುಲು ತುಳು ನೃತ್ಯ ರೂಪಕ ಪ್ರದರ್ಶನ ನಡೆಯಿತು. ಈ ಸಿರಿಕುಲನು ಮಾಯೋಡು ಸೇರಾಯನ ಯಾನು ತುಳುನಾಡ ಬೆರ್ಮೆರು ಅಂದು ಅಜ್ಜರ ರೂಪದ ತುಳುನಾಡ ಬೆರ್ಮೆರು. ಬೆರ್ಮೆರೆ ಓ ನಾಗ ಬೆರ್ಮೆರೆ ಈ ಉರ್ಕಿ ತೊಟ್ಟುಡು ಇದ ಮುಟ್ಟ ಇತ್ತಿನಕುಲು ಸತ್ಯದ ಅಮರ ಸಿರಿಕುಲು ಪನ್ಪಿನನೇ ಈ ನಂದೊಲಿಗೆದ ಭಾಗ್ಯ. ಈ ಜಾಗೆಗೆ ತುಳುನಾಡ ಬೆರ್ಮೆರೆ ಬೈದಾರು ಪನ್ಪಿನ ಎಂಕಲ್ನ ಮಾಮಲ್ಲ ಯೋಗ. ಬೆರ್ಮೆರೆ ಈ ಉರ್ಕಿ ತೊಟ್ಟುನು ಬೆಳಗಾವ ತುಳುನಾಡ ಮನ್ನಡು ಈ ಜಾಗ ನಿತ್ಯ ಬೆಳಗುಲಕ್ಕ ಗ್ರಾಮಸ್ಥರು ಸೇರಿದು ಬೆನಪ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.